ಹಲೋ ನಮಸ್ತೆ ಕೀಚಕರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷತ್ ಶೆಟ್ಟಿ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಅಂದರೆ ಕರಾವಳಿಯ ಜಿಲ್ಲೆಗಳಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ಆಗಿರುವಂಥದ್ದು. ರಾಜ್ಯದಲ್ಲಿ ನಡೀತಾ ಇರುವಂಥ ಅತ್ಯಾಚಾರ ಪ್ರಕರಣಗಳಿಗೆ ಸರ್ಕಾರದಿಂದ ಕಡಿವಾಣ ಹಾಕೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕೆಲ ಅಸಹಜ ಸಾವಿನ ಪ್ರಕರಣಗಳು ಏನಿದ್ದಾವೆ ಅವುಗಳನ್ನು ಯಾರು ಮಾಡಿದ್ರು, ಯಾಕೆ ಮಾಡಿದ್ರು ಅನ್ನುವಂಥದ್ದು ಇವತ್ತಿನವರೆಗೆ ಕಂಡು ಹಿಡಿಯೋದಕ್ಕೆ ಪೊಲೀಸ್ ಇಲಾಖೆಗೆ ಆಗಲಿಲ್ಲ. ಗೃಹ ಇಲಾಖೆ ಏನು ಮಾಡ್ತಾ ಇದೆ, ಗೃಹ ಸಚಿವರು ಏನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ಪ್ರಶ್ನೆ. ಆದರೆ ಸಮಾಜದ ನೈತಿಕ ಮೌಲ್ಯಗಳೇ ಕುಸಿದು ಹೋಗ್ತಾ ಇದೆಯಾ ಅನ್ನುವಂಥದ್ದು ಮತ್ತೊಂದು ಪ್ರಶ್ನೆ. ಯಾಕಂತೇಳಿದರೆ 6 ವರ್ಷದ ಮಗುವಿನ ಮೇಲೆ ಅತ್ಯಾಚಾರ ಆದಂಥ ಘಟನೆ ಇದೇ 1 ವಾರದ ಅವಧಿಯಲ್ಲಿ ನಡೆದು ಹೋಯಿತು. ಇನ್ನು ಉಪನ್ಯಾಸಕರಿಂದಲೇ ವಿದ್ಯಾರ್ಥಿನಿಯ ಮೇಲೆ ಲೈಂಗಿಕ ಕಿರುಕುಳ ನಡೆದಂಥ ಘಟನೆಗಳು ನಡೆದಿರುವಂಥದ್ದು. ಇನ್ನು ಏನೇನೋ ನಡೆದು ಹೋಗಿದೆ. ಚಲಿಸುವ ಕಾರಿನಲ್ಲಿ ಅತ್ಯಾಚಾರ ಮಾಡಿದ್ದಿರಬಹುದು, ಮಗುವಿನ ಮೇಲೆ ಅತ್ಯಾಚಾರ ಮಾಡುವಂಥದ್ದು, ವೃದ್ಧೆಯರ ಮೇಲೆ ಅತ್ಯಾಚಾರ ಮಾಡುವಂಥದ್ದು. ಸೊ ನಮಗೆ ಅನಿಸುವಂಥದ್ದು ಸತ್ತು ಹೋದಂಥ ನೈತಿಕ ಮೌಲ್ಯಗಳೇ ದೆವ್ವದ ರೂಪದಲ್ಲಿ ನಮ್ಮನ್ನು ಆಕ್ರಮಣ ಮಾಡ್ತಾ ಇದೆಯಾ ಅನ್ನುವಂಥ ಒಂದು ಪ್ರಶ್ನೆ ನಮ್ಮನ್ನೆಲ್ಲರನ್ನು ಕಾಡ್ತಾ ಇರುವಂಥದ್ದು. ಸೊ ಈ ಹೊತ್ತಲ್ಲಿ ನಾವು ಪ್ರತಿಭಟನೆಗಳನ್ನು ಮಾಡಿದ್ದೀವಿ. ಈ ಹಿಂದೆಯೂ ಕೂಡ ಇಂಥ ಪ್ರತಿಭಟನೆಗಳು ಹಲವಾರು ಆಗಿ ಹೋಗಿದ್ದಾವೆ. ಈ ಹಿಂದೆ ನಿರ್ಭಯ ಕೇಸ್ ಆಗಿರ್ಬೋದು, ದೆಹಲಿಯಲ್ಲಿ ಆಗಿರುವಂಥದ್ದು. ನಂತರ ಆದಂಥ ಕೇಸ್ಗಳಲ್ಲೂ ಕೂಡ ಪ್ರತಿಭಟನೆಗಳಾಗಿದೆ. ಆದರೆ ಅದಕ್ಕೊಂದು ತಾರ್ಕಿಕ ಅಂತ್ಯವನ್ನು ಕಂಡು ಹಿಡಿಯುವಂಥ ಕೆಲಸಗಳು ನಮ್ಮಿಂದ ಆಗಲೇ ಇಲ್ಲ. ಮತ್ತೆ ಸಮಾಜ ಹದಗೆಡ್ತಾನೇ ಬರ್ತಾ ಇದೆ. ಮಗುವಿನ ಮೇಲೆ ಅತ್ಯಾಚಾರ, ವೃದ್ಧೆಯ ಮೇಲೆ ಅತ್ಯಾಚಾರ, ಈ ರೀತಿಯ ಘಟನೆಗಳನ್ನು ನಾವು ಮತ್ತೆ ನೋಡ್ತಾ ಇದ್ದೀವಿ. ಬಹುಶಃ ನನಗೆ ನೆನಪಾಗುವಂಥದ್ದು, ಹಿರಿಯ ಪತ್ರಕರ್ತರೊಬ್ಬರು ಹೇಳ್ತಾರೆ, ಗಂಡಸು ಜಾತಿಯಲ್ಲಿ ಹುಟ್ಟಿದೆ ಅನ್ನೋದನ್ನು ಅಸಹ್ಯ ಪಡುವ ರೀತಿಯಲ್ಲಿ ನನ್ನ ಪರಿಸ್ಥಿತಿ ಆಗಿದೆ ಅನ್ನುವಂಥದ್ದನ್ನು ಅವ್ರು ಹೇಳ್ತಾ ಇದ್ದಾರೆ. ಸೊ ಈ ವಿಚಾರದ ಬಗ್ಗೆ ಚರ್ಚೆ ಆಗಬೇಕು. ಇಬ್ಬರು ಅತಿಥಿಗಳು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಒಬ್ಬರು ಸಾಮಾಜಿಕ ಹೋರಾಟದಲ್ಲಿ ತೊಡಗಿಸಿಕೊಂಡಂಥ MG ಹೆಗಡೆ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. MG ಹೆಗಡೆ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಧರ್ಮೇಂದ್ರ ಅವರು ಕೂಡ ಸಾಮಾಜಿಕ ಹೋರಾಟದಲ್ಲಿ ತೊಡಗಿಸಿಕೊಂಡಂಥವರು. ಧರ್ಮೇಂದ್ರ ಅವರು ಕೂಡ ಕಾರ್ಯಕ್ರಮದಲ್ಲಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು MG ಹೆಗಡೆ ಅವರಲ್ಲಿ ಹೋಗಬೇಕು. ಏನು ಅನ್ನಿಸ್ತಾ ಇದೆ, ಕಳೆದ ಕೆಲ ದಿನಗಳಿಂದ ರಾಜ್ಯದಲ್ಲಿ ನಡೀತಾ ಇರುವಂಥ ಅಸಹಜ ಈ ಘಟನೆಗಳೇನಿದ್ದಾವೆ, ಯಾವುದರ ಸೂಚನೆ ಇದು? ಒಂದು, ನೀವು ಹೇಳಿದಾಗೆ ಸಾಮಾಜಿಕವಾಗಿ ನೈತಿಕವಾಗಿ ನಾವು ಮೌಲ್ಯಗಳನ್ನು ಕಳೆದುಕೊಳ್ತಾ ಇರತಕ್ಕಂಥದ್ದು. ಕೌಟುಂಬಿಕ ಸಂಬಂಧಗಳು ನಿಮ್ಗೆ ಗೊತ್ತಿದೆ, ವೃದ್ಧಾಶ್ರಮಗಳು ಜಾಸ್ತಿ ಆಗ್ತಾಯಿದೆ. ಬ್ಯಾಂಗ್ಳೂರೇನೋ ತುಂಬ ಹೈ ರ್ಯಾಂಕಿಂಗ್ನಲ್ಲಿದೆ ಅಂತೆ. ಆ ರೀತಿಯಂಥ ವಾತಾವರಣ, ಕೌಟುಂಬಿಕ ವಾತಾವರಣ ನಿರ್ಮಾಣ ಆಗ್ತಾಯಿದೆ. ಸಾಮಾಜಿಕ ಕಾರಣ ಒಂದು ಕಡೆ, ಕೆಲವು ಕಡೆಯಲ್ಲಿ ಎಲ್ಲ ಕಾರಣ ಇರುವುದಿಲ್ಲ, ಆರ್ಥಿಕ ಕಾರಣಗಳು. ಇನ್ನು ಕೆಲವು ಕಡೆಯಲ್ಲಿ ಇವತ್ತಿನ ಆಧುನಿಕ ಮಾಹಿತಿ ತಂತ್ರಜ್ಞಾನದ ದುಷ್ಪ್ರೇರಣೆಗಳು. ಇನ್ನೂ ಕೆಲವು ಕಡೆಯಲ್ಲಿ ಕೌಟುಂಬಿಕ ಕಲಹಗಳು. ಅಂದರೆ ಯಾವುದೋ ಒಂದು ಆಸ್ತಿಯ ವಿಷಯದಲ್ಲಿ ಜಗಳ ಇದ್ದರೆ ಈ ರೀತಿ ಸಿಟ್ಟು ತೀರಿಸಿಕೊಳ್ಳುವಂಥದ್ದು. ಈಗ ಒಂದೊಂದು ರೇಪ್ ಪ್ರಕರಣ ಅಥವಾ ಅತ್ಯಾಚಾರದ ಪ್ರಕರಣ ಹಿಂದೆ ಒಂದೊಂದು ಕಾರಣಗಳಿರ್ತವೆ. ಇದು ಒಟ್ಟಾರೆಯಾಗಿ ಮನುಷ್ಯನ ಮೌಲಿಕವಾದಂಥ ಮನಸ್ಸು ಎಲ್ಲಿಯೋ ವ್ಯಗ್ರ ಆಗ್ತಾ ಇದೆ, ಕೆಟ್ಟೋಗ್ತಾ ಇದೆ ಹೇಳುವುದಂತೂ ಸತ್ಯ. ಎಸ್ ಧರ್ಮೇಂದ್ರ ಅವರೇ, ಏನ್ ಹೇಳ್ತೀರಿ? ಫಸ್ಟ್ ರಿಯಾಕ್ಷನ್ ಅಂದ್ರೆ ಬಹಳ ದಿನದಿಂದ ನಾವು ಅಸಹ್ಯ ಪಡುವಂತ ಮನಸ್ಥಿತಿ ಇದೆ. ಏನ್ ಆಗ್ತಾ ಇದೆ ಅನ್ನೋದಕ್ಕೆ ಕಡಿವಾಣವು ಸರ್ಕಾರಕ್ಕೂ ಹಾಕ್ಲಿಕ್ಕೆ ಆಗ್ತಾ ಇಲ್ಲ, ಸಮಾಜಕ್ಕೂ ಹಾಕ್ಲಿಕ್ಕೆ ಆಗ್ತಾ ಇಲ್ಲ. ಯಾವ ಒಂದು ಸಂಕೀರ್ಣ ಸಮಾಜದಲ್ಲಿ ನೀವು ಈಗಾಗಲೇ ಹೇಳಿದಾಗೇನೆ ನಾನೊಬ್ಬ ಗಂಡಸು ಎನಿಸ್ಕೊಳ್ಳೋಕ್ಕೆ ಅಸಹ್ಯ ಪಡ್ಕೊಳ್ಳುವಂಥ ವ್ಯವಸ್ಥೆ ಖಂಡಿತವಾಗಿ ನಿಮ್ಮ ಮಾತಿನ ಇದನ್ನು ನಾನು ಒಪ್ಕೊಳ್ಬೇಕು. ಯಾಕೆಂದರೆ ಎಲ್ಲೋ ಒಬ್ಬ ಕೀಚಕನ ಮಾಡಿರುವಂಥ ವ್ಯವಸ್ಥೆಯಲ್ಲಿ ಇಡೀ ಗಂಡಗು ಸಮಾಜವನ್ನೇ ಇವತ್ತು ಒಂದು ಕೆಟ್ಟ ದೃಷ್ಟಿಯಿಂದ ನೋಡುವಂಥ ವ್ಯವಸ್ಥೆಗಳಾಗಿದೆ. ಒಂದು ಇರಲಿ, ಆದರೆ ನಮ್ಮ ಮಿತ್ರರು ಹೇಳಿದಾಗೇ ಇದಕ್ಕೆ ಅನೇಕ ಕಾರಣಗಳನ್ನು ಕೊಡೋಕ್ಕಾಗತ್ತೆ. ಆದರೆ ಮುಖ್ಯವಾಗಿ ಇವತ್ತಿನ ಯುವ ಜನಾಂಗ, ನಾನು ಅನೇಕ ಸಲವೂ ಹೇಳಿದ್ದೇನೆ, ಏನು ಈ ಸೋಷಿಯಲ್ ಮೀಡಿಯಾ ಅಥವಾ ಅದಕ್ಕೆ ಮೊಬೈಲ್ನ ಕಾರಣಗಳು, ಕೌಟುಂಬಿಕ ಕಾರಣಗಳು, ಇನ್ನೂ ಅನೇಕ ಕಾರಣಗಳನ್ನು ಕೊಡಕ್ಕೆ ಬರುತ್ತೆ. ಆದರೆ ಎಲ್ಲಿ ನಾವು ನಮ್ಮ ನೈತಿಕ ಮೌಲ್ಯಗಳನ್ನು ಕಳ್ಕೊಂಡಿದ್ದೇವೆ. ಉದಾಹರಣೆಗೆ, ಮೊದಲು ನಾವು ಅವಿಭಕ್ತ ಕುಟುಂಬದಲ್ಲಿ ಜೀವಿಸ್ತಿರೋರು, ಅಲ್ಲಿ ಅಣ್ಣ, ಅಕ್ಕ, ತಂಗಿ, ಅತ್ತಿಗೆ ಎಲ್ಲರೂ ಜೊತೆಯಾಗಿ ಬಾಳಿಕೊಂಡಿರೋದು. ಹಿರಿಯರಿಗೆ ಗೌರವ ಇತ್ತು, ಸ್ಥಾನಮಾನಗಳಿತ್ತು, ಅವರ ಮಾತುಗಳು ವೇದವಾಕ್ಯಗಳಾಗ್ತಾ ಇತ್ತು. ಇವತ್ತು ನಾವು ಎಲ್ಲವನ್ನು ಕಳ್ಕೊಂಡು ನಾನು, ನನ್ನ ಹೆಂಡತಿ, ನನ್ನ ಮಗ ಇಷ್ಟೇ. ಆ ಮಗು, ಆ ಪರಿಸರದಲ್ಲಿ ಬೆಳೆದ ಮಗು ಸಮಾಜದಲ್ಲಿ ಒಂದು ಉತ್ತಮ ಪ್ರಜೆಯಾಗಲಿಕ್ಕೆ ಯಾವ ಮಟ್ಟದಲ್ಲಿ ಸಾಧ್ಯತೆ ಇದೆ ಎಂಬುದನ್ನು ನಾವು ಇವತ್ತು ಆಲೋಚಿಸ್ಕೊಳ್ಳುವಂಥದ್ದು ಇದೆ. ಆದ್ದರಿಂದ ಭಾರತವನ್ನು ಮೊದಲು ವಿಶ್ವದಲ್ಲಿ ಜಗದ್ಗುರುವಾಗಿ ತಗೊಂಡಂಥ ಒಂದು ಇತಿಹಾಸವನ್ನು ನಾವು ನೋಡಿದ್ದೇವೆ. ಇವತ್ತು ಅದೇ ಭಾರತವನ್ನು ನಾವು ನೋಡಿಕೊಳ್ಳುವಂಥ ದೃಷ್ಟಿ. ನಾನಿವತ್ತೊಂದು ಪತ್ರಿಕೆಯಲ್ಲಿ ನೋಡಿದೆ, ಅತ್ಯಾಚಾರದಂತಹ ಪ್ರಕರಣಗಳಲ್ಲಿ ಭಾರತ 2ನೇ ಸ್ಥಾನದಲ್ಲಿದೆ, 1ನೇ ಸ್ಥಾನದಲ್ಲಿ ಅಮೇರಿಕ ಇದೆ ಎಂಬುದನ್ನು ಕೇಳ್ಪಟ್ಟೆ ನಾನು. ಪ್ರಾಯಶಃ ಅದು ಇವತ್ತು ಬದಲಾಗಿರ್ಬೋದು. ಭಾರತ ಮೊದಲಿಂದಾಗಿ ಅಮೇರಿಕ 2ನೇ ಸ್ಥಾನದಲ್ಲಿ ಇರ್ಬೋದೇನು. ಆದರೆ ಇದನ್ನು ನಾವು ಹುಡುಕುವಂಥದ್ದಿದೆ. ನಾವು ಎಲ್ಲಿ ನಾವು ಕಳ್ಕೊಂಡಿದೆ ಈ ಮೌಲ್ಯಗಳನ್ನು. ಇದನ್ನು ತಿರುಗಿ ಆ ಮೌಲ್ಯಗಳನ್ನು ಮರುಸ್ಥಾಪಿಸಬೇಕಾದ್ರೆ ಸಾಮಾಜಿಕ ಕಾರ್ಯಕರ್ತರದು, ಹಾಗೆ ನಮ್ಮ ಹಿರಿಯರದು
ಉತ್ತಮ ಜೊತೆಯಾಗಿ ನಮ್ಮ ಶಿಕ್ಷಣಗಳು ಯಾವ ರೀತಿಯಲ್ಲಿ ಪ್ರೇರಣೆ ಕೊಡಬೇಕು ಎಂಬುದರ ಬಗ್ಗೆ ನಾವು ಆಲೋಚನೆ ಮಾಡೋದು. ಎಸ್ ಎಂ ಜಿ ಹೆಗಡೆ ಅವರೇ, ತಮಗೆ ಅಂದರೆ ಭಾಳ ಜನ ಹೇಳ್ತಾ ಇದ್ದಾರೆ ಈ ಹಿಂದೆಯೂ ಕೂಡ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇತ್ತು, ಬೆಳಕಿಗೆ ಬರ್ತಾ ಇರಲಿಲ್ಲ, ಈಗ ಬೆಳಕಿಗೆ ಬರ್ತಾ ಇದೆ ಅಂದರೆ ನಾವು ಇಲ್ಲಿ ಅದನ್ನು ಹೇಗೆ ವಿಶ್ಲೇಷಣೆ ಮಾಡೋದು? ಬೆಳಕಿಗೆ ಬರುವಂಥದ್ದು ಜಾಸ್ತಿ ಆಗಿದೆಯೋ ಅಥವಾ ಘಟನೆಗಳು ನಡೆಯುವಂಥದ್ದು ಜಾಸ್ತಿ ಆಗಿದೆ ಅಂತ ವಿಶ್ಲೇಷಣೆ ಮಾಡಬಹುದು? ಘಟನೆಗಳು ನಡೆದ್ರೆ ಮಾತ್ರ ಬೆಳಕಿಗೆ ಬರುವಂಥದ್ದು ಒಂದು. ಎರಡನೇದು, ಎಲ್ಲ ಕೇಸುಗಳನ್ನು ನಾವು ಏಕಾಏಕಿಯಾಗಿ ಅದು ಹೀಗೆ ಅಂತೇಳಿ ತೀರ್ಮಾನ ಕೊಡುವಂಥ ಅವಸರವನ್ನು ಕೆಲವು ಮಾಧ್ಯಮಗಳು ಮಾಡ್ತಾ ಇದೆ. ವಿಶೇಷವಾಗಿ ರಾಷ್ಟ್ರೀಯ ವಾಹಿನಿಗಳು ಆ ತಪ್ಪನ್ನು ಮಾಡ್ತಾ ಇದೆ. ಏಕಾಏಕಿ ಅವನನ್ನು ತಗೊಂಡೋಗಿ ಜೈಲಿಗೆ ಹಾಕಲಿಕ್ಕೆ ನೇಣಿಗೆ ಹಾಕ್ಲಿಕ್ಕೆ ಮಾತ್ರ ಬಾಕಿ ಇಡುದು, ಹಗ್ಗ ಕೊಟ್ಟರು ಅದನ್ನು ಮಾಡಿಬಿಡ್ತಾರೆ. ಹಾಗಾಗಿ ಘಟನೆಗಳು ಯಾಕೆ ಬೆಳಕಿಗೆ ಬರ್ತಾ ಇದೆ ಅಂತಂದ್ರೆ, ಒಂದು ಧೈರ್ಯ ಬರ್ತದೆ. ಒಂದು ಪ್ರಕರಣಕ್ಕೆ ಜನ ಸಿಗ್ತಾರೆ. ಈಗ ನಿರ್ಭಯ ದೆಹಲಿಯಲ್ಲಿ ಸಿಕ್ಕ ನಂತರ ಜನರಿಗೆ ಒಂದು ಶಕ್ತಿ ಬಂತು, ಮಾಧ್ಯಮ ನಮ್ಮ ಒಟ್ಟಿಗುಂಟು, ಪೊಲೀಸು ಆಕ್ಷನ್ ತಗೊಳ್ಳಕ್ಕೆ ಶುರು ಮಾಡಿದ್ರು, ಚರ್ಚೆಗಳಾಗ್ತದೆ, ನನ್ನ ಹಿಂದೆ ಜನ ಇದ್ದಾರೆ ಅಂತ. ಸೊ ಅಸಹಾಯಕರಿದ್ದವರೆಲ್ಲ ಎದುರಿಗೆ ಬರ್ಲಿಕ್ಕೆ ಶುರು ಮಾಡಿದ್ರು. ಹಾಗಾಗಿ ಪ್ರಕರಣ ಜಾಸ್ತಿ ಕಾಣ್ತಾ ಇದೆ. ಇದರ ಮುಂಚೆ ಇತ್ತು. ಇನ್ನೊಂದು ಏನು ಅಂತಂದ್ರೆ, ಈ ಪ್ರೇರೇಪಣೆಯಲ್ಲಿ ಮಾಧ್ಯಮದಲ್ಲಿ ಬರುವಂತದ್ದು. ಈಗ ಕೆಲವರು ಹೇಳ್ತಾರೆ, ನಿನ್ನೆ ನನಗೊಬ್ರು ಹೇಳಿದ್ರು, ಪಬ್ ದಾಳಿ ಮತ್ತು ಎಂಥದ್ದು ಹೋಮ್ ಸ್ಟೇ ದಾಳಿಯನ್ನು ನೀವು ವಿರೋಧಿಸಿದ್ರಿ, ನೀವು ತಪ್ಪು ಮಾಡಿದ್ರಿ, ಅದರಿಂದಾಗಿ ಆಗ್ತಾ ಉಂಟು ನೋಡಿ ಈಗ ಅಂತ. ಒಂದಕ್ಕೊಂದಕ್ಕೆ ಸಂಬಂಧ ಇರುವುದಿಲ್ಲ. ಕೆಲವರು ಹೇಳ್ತಾರೆ ಡ್ರೆಸ್ ಕೋಡಿನಿಂದ ಅಂತ. ಈಗ ಅಲ್ಲಿ ಆಗ್ತಾ ಇರುವಂತದ್ದು ವೃದ್ಧೆಯರ ಮೇಲೆ, ಮಕ್ಕಳ ಮೇಲೆ ಜಾಸ್ತಿ, ಮತ್ತು ಎಲ್ಲ ಗ್ರಾಮೀಣ ಪ್ರದೇಶಗಳಲ್ಲಿ ಜಾಸ್ತಿ. ಈ ಎಲ್ಲ ಹಿನ್ನೆಲೆಯಲ್ಲಿ ಒಂದಕ್ಕೊಂದಕ್ಕೆ ಟ್ಯಾಲಿಯೂ ಆಗುದಿಲ್ಲ. ಹಾಗಂತೇಳಿ ಎಲ್ಲವೂ ಕೂಡ ಎಲ್ಲಿಯೋ ಒಂದು ಕಡೆ ಪ್ರಚೋದನೆ ಕೊಡ್ಲಿಕ್ಕೆ ಒಂದೊಂದು ಅಂಶಗಳಾಗಿ ನಾವು ತಗೊಳ್ಬೇಕಾಗ್ತದೆ. ಸಮಸ್ಯೆ ಏನಾಗಿದೆ ಅಂತಂದ್ರೆ, ಈಗ ನೋಡಿ, ಮೌಲ್ಯ, ಕೌಟುಂಬಿಕ ಮೌಲ್ಯವೂ. ನೀವು ಬಿಗ್ ಬಾಸ್ ಅಂತ ಕಾರ್ಯಕ್ರಮ ನೋಡಿರ್ಬೋದು. ನೀವು ಅಲ್ಲಿ ಯಾರನ್ನು ಹೀರೋ ತೋರಿಸುವುದು? 50 ಲಕ್ಷ ರೂಪಾಯಿ ಬಹುಮಾನ, ಫ್ಲಾಟ್ ಕೊಡ್ತಾರಂತ ಏನಿದೆ, ಎಲ್ಲವೂ ಕೂಡ ಸೋಷಿಯಲಿ ಒಂದು ರೀತಿ ಕಾಂಟ್ರಾವರ್ಸಿ ಕ್ಯಾರೆಕ್ಟರ್ಸ್. ಏನೋ ಒಂದು ಅನಾಹುತ ಮಾಡಿಕೊಂಡವರೇ ಅಲ್ಲಿ ಬಂದು ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಅವರನ್ನ ನೀವು ಟಿವಿಗಳಲ್ಲಿ ಯಾವಾಗಲೂ ಪ್ರೊಜೆಕ್ಟ್ ಹೀರೋಗಳನ್ನಾಗಿ ಮಾಡಿ. ನೇರವಾಗಿ ಹೇಳ್ತೇನೆ, ಜಯಲಕ್ಷ್ಮಿ ಹೇಳುವಂತ ಹೆಣ್ಮಗಳು ಒಂದು ಬೇಡದ ಕಾರಣಕ್ಕೆ ಸುದ್ದಿ ಆದಂತವ್ರು. ಅದು ಅಂತವಳನ್ನ ಇವತ್ತು ಎಲ್ಲಾ ಟಿವಿ ವಾಹಿನಿಗಳಲ್ಲಿ ಮೇನ್ ಇದು ಕ್ಯಾರೆಕ್ಟರ್. ಹಾಗಿದ್ದ ಮೇಲೆ ಮಕ್ಕಳಿಗೆ ಮತ್ತು ಯುವಕರಿಗೆ ಅದು ಮಾಡುದು ಸರಿ ಅಂತ ಕಾಣ್ತದಲ್ಲ, ಅದಕ್ಕೆ ಸೋಷಿಯಲ್ ಸ್ಯಾಂಕ್ಷನ್ ಅಂತ ಹೇಳ್ತೇವೆ. ಈ ಸಾಮಾಜಿಕ ಮಾನ್ಯತೆಯನ್ನ ಮಾಧ್ಯಮದವರು ಯಾರಿಗೆ ಕೊಡ್ತಾ ಇದ್ದಾರೆ ಹೇಳು, ಮಾಧ್ಯಮದವ್ರದ್ದು ತಪ್ಪುಂಟು. ಆ ನಂತರ ನೆಕ್ಸ್ಟ್ ಪೊಲೀಸ್ ಇಲಾಖೆಯವರು, ಇಡೀ ಇಲಾಖೆ ಅಲ್ಲ, ಕೆಲವು ಅಧಿಕಾರಿಗಳು FIR ಬರೆಯುವಾಗ ತಪ್ಪು ಮಾಡ್ತಾರೆ, ಸೆಕ್ಷನ್ ತಪ್ಪು ಬರೀತಾರೆ, ಅರೆಸ್ಟ್ ಮಾಡೋದಿಲ್ಲ, ಕೆಲವರು ದುಡ್ಡು ತಗೊಳ್ತಾರೆ. ಅದು ಒಂದು ಕಡೆ. ಇನ್ನೊಂದು ಕಡೆ ನಮ್ಮ ರಾಜಕೀಯ ಪ್ರತಿನಿಧಿಗಳು ಅವರು ಒಂದೊಂದು ಕೇಸಿಗೆ ಒಂದೊಂದು ರೀತಿಯ ವರ್ತನೆ ಮಾಡ್ತಾರೆ, ಪ್ರಬುದ್ಧವಾಗಿ ವರ್ತಿಸುವುದಿಲ್ಲ, ನಿದ್ದೆ ಮಾಡ್ತಾರೆ, ಆಮೇಲೆ ಮೌನವಾಗಿರ್ತಾರೆ. ಇವತ್ತು ಯಾವುದೋ ಒಂದು ಕಡೆ ನೋಡಿದೆ ನಾನು, ಮೋದಿ ಮೌನ, ಸಿದ್ದು ನಿದ್ದೆ ಅಂತ. ಹಾಗಾಗಿ ಈ ರಾಜಕಾರಣಿಗಳು ಯಾರು, ಅವನು ನಮ್ಮ ಪಾರ್ಟಿಯನ್ನು ಹೇಳಿದ ಕೂಡ ತನ್ನ ಪಕ್ಷದ ಮರ್ಯಾದೆ ಹೋಗ್ತದೆ ಹೇಳಿ, ತನ್ನ ಪಕ್ಷದ ಮರ್ಯಾದೆಯನ್ನ ಪ್ರೊಟೆಕ್ಟ್ ಮಾಡಿಕೊಳ್ಳಿಕ್ಕೆ ಅವನನ್ನ ಎಲ್ಲಿವರೆಗೆ ಅಂತ ಹೇಳಿದ್ರೆ, ಸ್ವತಃ ಸ್ಪೀಕರ್ ಅವರು ಹೇಳಿದ್ರು, ಒಬ್ರು ಸಚಿವರು ನನ್ನಲ್ಲಿಗೆ ಒಬ್ಬ ರೇಪ್ ಅಕ್ಯೂಸ್ ಅನ್ನು ಕರ್ಕೊಂಡು ಬಂದಿದ್ರು ತಪ್ಪಿಸ್ಕೊಳ್ಳೋದಕ್ಕೆ ಅಂತ, ಮೊನ್ನೆ ವಿಧಾನಸೌಧದಲ್ಲಿ ಆದಂತ ಘಟನೆ. ಧರ್ಮೇಂದ್ರ ಅವ್ರು ಏನ್ ಹೇಳ್ತೀರಿ? ಅಲ್ಲ, ಖಂಡಿತ ನಾನು ಇವ್ರ ಮಾತನ್ನು ಕೇಳ್ತಾ ಇದ್ದಾಗ ಹೌದು, ನನಗೆ ಎಲ್ಲೋ ಒಂದು ಕಡೆ. ಆದರೆ ಒಂದು ಮಾತನ್ನು ನಾನು ಇವರಲ್ಲಿ, ಆ ಡ್ರೆಸ್ ಕೋಡ್ ಎಂಬ ವಿಚಾರ ಇದೆ ನೋಡಿ. ಹೌದು, ಮೊದಲು ನಮ್ಮ ಮನೆಯಲ್ಲಿ ನಮ್ಮ ಹಿರಿಯರು, ನಾನು ಆವಾಗಲೇ ಹಿರಿಯರ ಪಾತ್ರ ಎಂಬುದು ಅತ್ಯಂತ ಅಗತ್ಯ ಇರುತ್ತೆ. ಪ್ರಚೋದನೆಗಳು ಪ್ರಾಯಶಃ ಪ್ರಚೋದನೆಗೆ ಕಾರಣೀಕರ್ತನೆ ಯಾನಾಗಿರ್ತಾನೆ, ಅವನು ಆ ಘಟನೆಯಿಂದ ಹೊರಗಿರ್ತಾನೆ. ಯಾಕೆಂದರೆ ಒಂದು ವೇಳೆ ಪ್ರಚೋದನೆಗೆ ಕಾರಣೀಕರ್ತನಾಗಿರ್ತಾನಲ್ಲ ನೋಡಿ, ಅವನು ಅದು ಮಾಮೂಲಿ ಆಗಿರುತ್ತೆ ಅವನ ಜೀವನದಲ್ಲಿ, ಆ ವ್ಯಕ್ತಿಯ ಜೀವನದಲ್ಲಿ ಅದು ಮಾಮೂಲಿ ಆಗಿರಲೂಬಹುದು, ಗೊತ್ತಿಲ್ಲ ನನಗೆ. ಆದರೆ ಅದಕ್ಕೆ ಬಲಿಪಶುಗಳು ಬೇರೆ ಆಗ್ತಾರೆ. ಒಂದು ಉದಾಹರಣೆ ಅವರು ಕೊಟ್ಟರೆ ಅದನ್ನು ನಾನು ಇನ್ನೊಂದು ಮಾತಲ್ಲಿ ಹೇಳ್ತೇನೆ ನೋಡಿ. ಬಿಗ್ ಬಾಸ್, ಆ ಬಿಗ್ ಬಾಸಲ್ಲಿ ಇವತ್ತು ನಮ್ಮನ್ನು ಒಂದು ಮಾರ್ಗದರ್ಶನಿಗೆ ಪ್ರೇರಣೆ ಕೊಡುವಂತಹ ಸ್ವಾಮೀಜಿಯಂತಹ ವ್ಯಕ್ತಿಗಳು, ಅದರೊಳಗೆ ಒಬ್ಬರು ಋಷಿಕುಮಾರ್. ನಾನು ಮೊನ್ನೆ ಹೇಳಿದೆ, ಇಂಥ ವ್ಯಕ್ತಿಗಳನ್ನು ಯಾಕ್ರಪ್ಪ ಸಮಾಜದಲ್ಲಿ ಇಟ್ಕೋತೀರಾ ಅಂತ ನನಗೆ ಅಸಹ್ಯನೂ ಆಗುತ್ತೆ. ಹೀರೋ ಮಾಡಿ ಹಾಕಿ ಕೂತ್ಕೊಂಡಿದ್ದಾರೆ. ಅವ ಮನುಷ್ಯ ಹೆಣ್ಣು ಮಗುವಿನ ಮೈ ಮುಟ್ಟುಕೊಂಡು ಯಾಕೆಂದರೆ ನಮ್ಮ ಸಮಾಜದಲ್ಲಿ ಸ್ವಾಮೀಜಿಗಳು, ಯಾಕೆಂದರೆ ಯಾವುದೇ ಒಂದು ಧರ್ಮದವರು ಇರ್ಬೋದು, ಸ್ವಾಮೀಜಿ ಇರ್ಬೋದು, ಮೌಲ್ಯಗಳು. ಧರ್ಮೇಂದ್ರ ಅವರು, ಇಲ್ಲಿ ನಾವು ಮತ್ತೊಂದನ್ನು, ಈಗ ಮಾಧ್ಯಮಗಳನ್ನು ತೋರಿಸಿದ್ದನ್ನು ನೋಡುವಂಥವ್ರು ನಮ್ಮವರೇ. ಹೌದು, TRP ಇದ್ದದಕ್ಕೆ ತೋರಿಸ್ತಾ ಇದ್ದಾರೆ ಮಾಧ್ಯಮದವರು ಕೂಡ, ಇಲ್ಲಿದ್ರೆ ತೋರಿಸೋದಿಲ್ಲ. ಜನ ನೋಡ್ತಿದ್ದಾರೆ, ಜನರ ಮನಸ್ಸು ಕೂಡ ವಿಕೃತವಾಗಿ ಬದಲಾಗ್ತಾ ಇದೆ. ಹಾಗಿದ್ರೆ ಮಾಧ್ಯಮದವರು ಜನ ನೋಡ್ತಾರೆ, ಜನರು ಬಯಸುದು ಅದನ್ನೇ ನೀವು ಹೇಳುವ ವಾದವನ್ನ ಯಾವ ಮಾಧ್ಯಮದವರು ಮಾಡಬಾರ್ದು. ಯಾಕೆಂತಂದ್ರೆ ಮಾಧ್ಯಮಗಳು ಇರೋದು ಮೊದಲು ಸತ್ಯ ಶೋಧನೆ, ಎರಡನೇದು ಸಾಮಾಜಿಕ ಜಾಗೃತಿ,
ಈ ಎರಡನ್ನು ಬಿಟ್ರೆ ಅವ ತಾನು ದುಡ್ಡು ಮಾಡ್ಲಿಕ್ಕೆ ಅಲ್ಲ ಸರ್, ಈಗ ಖಂಡಿತವಾಗಿ ಸರ್ ಇವರ ಮಾತು ನಾನು ಮೊದಲು ಮಾಧ್ಯಮದವರಿಗೆ ವಿಶೇಷ ಗೌರವ ಇತ್ತು. ಇವತ್ತು ಒಬ್ಬ ಪತ್ರಕರ್ತ ನೋಡಿ, ನಮ್ಮ ಹಳೆಯ ರಘುರಾಮ್ ಇರ್ಬೋದು, ರಾಜಾರಾಮ್ಗಳು ಅವ್ರು ಬರುವಾಗ ನಮ್ಮ ಕೈ ತನ್ನಷ್ಟಕ್ಕೆ ನಮಸ್ಕಾರಕ್ಕೆ ಹೋಗುತ್ತೆ. ಯಾಕೆಂದರೆ ಆ ಗೌರವ ಇವತ್ತಿನ ಪತ್ರಕರ್ತರು ಯಾರಿದ್ದಾರೆ ಸರ್, ಎಲ್ಲೋ ಒಂದು ಬೆರಳೆಣಿಕೆ ಅಷ್ಟು. ಇವತ್ತು ಮೀಡಿಯಾ ಅಂದ ಕೂಡಲೇ ನೀವು ಹೇಳಿದ ಮಾತಿಗೆ ಬರ್ತೇನೆ, TRPಗೋಸ್ಕರ. ಏನು ನೈಜತೆ ಇದೆ ರಿಯಲಿ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇಲ್ವಾ? ದೇಶದ ಇಂಟ್ರೆಸ್ಟ್ ಇಲ್ವಾ? ಇಲ್ವಾ? ದೇಶದಕ್ಕೆ ವಿರುದ್ಧವಾದ ಒನ್ ಪಾಯಿಂಟ್ ಅಜೆಂಡಾ ಮಾಧ್ಯಮಗಳಿಂದಲೇ ಆಗ್ತಾ ಇದೆ ಅಂತ ಹೇಳ್ತಾ ಇರುವಂತದ್ದ. ನಾನು ನೀವು ಹೇಳಿದ ಎಲ್ಲ ಪಾಯಿಂಟ್ಗಳನ್ನು ನೀವು ಮರೆತು ಬಿಟ್ರಿ. ನಾನು ಅದು ಲಾಸ್ಟಿಗೆ ಹೇಳಿದ್ದು ಒಂದು ಪಾಯಿಂಟ್. ಅದು ಈಗ 100 ಮಾರ್ಕು ಈ ಆಧುನಿಕ ಮಾಧ್ಯಮಗಳು, ಸೋಷಿಯಲ್ ಮೀಡಿಯಾ, ಈ ಸೋಷಿಯಲ್ ಮೀಡಿಯಾ ಒಂದು ಕಡಿವಾಣ ಇಲ್ಲದ ಇಂಟರ್ನೆಟ್, 20 ಮಾರ್ಕು, ಈ ಶಾಲಾ ಶಿಕ್ಷಣ ವ್ಯವಸ್ಥೆಯಲ್ಲಿರ್ತಕ್ಕಂಥ ದೌರ್ಬಲ್ಯಗಳು 20 ಮಾರ್ಕು, ಕೌಟುಂಬಿಕ ಸಮಸ್ಯೆಗಳು 20 ಮಾರ್ಕು, ಮಾಧ್ಯಮದ್ದು 20 ಮಾರ್ಕು, ರಾಜಕಾರಣಿಗಳು 20 ಮಾರ್ಕು. ನಾನು ಹಾಗೆ ಹೇಳುದು ಎಲ್ಲರೂ ಇದ್ರೊಳಗೆ ಸೇರಿಕೊಂಡಿದ್ದೇವೆ ಅಂತ. ಎಲ್ಲದಕ್ಕಿಂತ ಮುಖ್ಯ ಮೀಡಿಯಾ ಮತ್ತು ಪೊಲೀಸ್. ನಾನು ಯಾವಾಗಲೂ ಪ್ರತಿ ಸಲ ಈ ಕಳೆದ ನಮ್ಮಲ್ಲಿ ಚರ್ಚೆ ಮಾಡೋಗ್ಲೂ ನಾನು ಇದನ್ನೇ ಹೇಳಿದ್ದೇನೆ. ಇವತ್ತು ಕ್ರೈಮ್ ರೇಟ್ ಹೆಚ್ಚಾಗಲಿಕ್ಕೆ ಒಂದು ಮೀಡಿಯಾ ಕಾರಣ, ಎರಡನೇದಾಗಿ ಪೊಲೀಸ್ ಕಾರಣ. ಇಬ್ಬರೂ ತಮ್ಮ ಕರ್ತವ್ಯಗಳನ್ನು ಮರೆತು ಬಿಟ್ಟಿದ್ದೀರಿ. ಯಾವತ್ತು ಈಗ ನಮ್ಮ ಮಿತ್ರರು ಹೇಳಿದಾಗೇನೆ ನೀವು ನೈತಿಕ ಮೌಲ್ಯಗಳನ್ನು ಎತ್ತಿ ಹಿಡಿಯುವಂಥ ಪಾತ್ರ ಮಾಡಬೇಕಿತ್ತು. ಇವತ್ತಿಲ್ಲ. TRPಗೋಸ್ಕರ, ವ್ಯವಹಾರಕ್ಕೋಸ್ಕರ ಎಲ್ಲವನ್ನು ಬದಿಗಿಟ್ಟುಕೊಂಡು ಕೇವಲ ನೋಡಬೇಕು ನನ್ನ ಮೀಡಿಯಾ. ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು, ಮೀಡಿಯಾಗಳು ಬೇಕು, TRP ಬೆಳೆಯಬೇಕು, ಎಲ್ಲವಿದೆ. ಹಾಗಂತ ಹೇಳಿಬಿಟ್ಟು ಮೌಲ್ಯಗಳನ್ನು ಬದಿಗೊತ್ತುಕೊಂಡು ನೀವು TRPಗೋಸ್ಕರ. ಅದೇ ರೀತಿ ಪೊಲೀಸ್ ಇಲಾಖೆ ಏನಿದೆ ಸೇವೆ, ನಾವು ಅವ್ರನ್ನ ಗೌರವಿಸ್ತೇವೆ. ಒಂದು ಗಡಿಯಲ್ಲಿರುವಂಥ ಸೈನಿಕ, ನಾಡೊಳಗಿರುವಂಥ ಪೊಲೀಸ್, ಇಬ್ಬರಿಗೂ ಸಮಾನವಾದ ಗೌರವ ಯಾಕೆ ಕೊಡ್ತಾರೆ ಅಂದರೆ ಜನರಿಗೋಸ್ಕರ ಅವರು ತ್ಯಾಗ ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಪೊಲೀಸ್ ಎಂಬ ಶಬ್ದಕ್ಕೆ ಎಲ್ಲೋ ಒಂಥರದ ಕಪ್ಪು ಚುಕ್ಕೆ. ನೀವು ನೋಡಿರ್ಬೋದು, ಮೊಹಮ್ಮದ್ ರಫಿ ಯಾರೊಬ್ಬ ಮೇಡಮ್, ಅವನ್ನ ಸಸ್ಪೆಂಡ್ ಮಾಡಿದ್ರು. ಸಸ್ಪೆಂಡ್ ಮಾತ್ರ ಅಲ್ಲ ಸರ್, ಅವನಿಗೆ ಎಕ್ಸಿಕ್ಯೂಟಿವ್ ಪೋರ್ಟ್ಫೋಲಿಯೋ ಕೊಡಲೇಬಾರ್ದು ಅಂಥವ್ರನ್ನ ಡೈರೆಕ್ಟ್ಲಿ ಆಗಿ ನೀವು ಯಾವುದೋ ಒಂದು ಸ್ಥಾನಕ್ಕೆ ತಂದು ಅಲ್ಲಿ ಏನೂ ಇಲ್ಲದ ಕಡೆಯಲ್ಲಿ ಹಾಕಿಬಿಡಬೇಕು. ನಿಮಗೆ ಪೊಲೀಸ್ ವ್ಯವಸ್ಥೆಯಲ್ಲಿ ಒಂದು ಸೈಡ್ನಲ್ಲಿ ವೈಯಕ್ತಿಕವಾಗಿ ಕೆಲವು ಪೊಲೀಸರು ತಪ್ಪು ಮಾಡ್ತಾರೆ, ಇನ್ನೊಂದು ಸೈಡಿನಿಂದ ನಮ್ಮ ರಾಜಕೀಯ ವ್ಯವಸ್ಥೆ ಅವರ ಮೇಲೆ ಒತ್ತಡಗಳನ್ನು ತಪ್ಪು ಮಾಡ್ತಾರೆ. ಎರಡೂ ಇದೆ. ಅದರ ಮಧ್ಯದಲ್ಲಿ ಒಂದು ಸರ್ ಶ್ರಮಿಸಬೇಕು. ನಾನು ಒಂದು ಚುನಾವಣಾ ಪ್ರಣಾಳಿಕೆಯಲ್ಲಿ ಈ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದೇನೆ. ಇದು ಏನು ಪೊಲೀಸ್ ಇಲಾಖೆ ಇದೆ ಅದಕ್ಕೊಂತಲೇ ಒಂದು ಯಾವುದು ಇವತ್ತು ಡಿಫೆನ್ಸ್ಗೆ ಹೇಗೆ ಡಿಫೆನ್ಸ್ ಮಿನಿಸ್ಟ್ರಿ ಇದ್ದಾರೆ, ಆದರೆ ಡಿಫೆನ್ಸಿನ ಟೋಟಲಿ ಇದನ್ನು ರಾಷ್ಟ್ರಪತಿ ಮಾಡೋದು, ಯಾರು ವಾರ ಆಗಬೇಕಾ ಏನು ಎಂತ ಎಲ್ಲವೂ. ಅದೇ ರೀತಿಯಲ್ಲಿ ಪೊಲೀಸನ್ನು ಗವರ್ನರ್ ಅಂಡರಲ್ಲಿ ತನ್ನಿ. ನೀವು ಅದಕ್ಕೆ ಬೇಕಾದರೆ ಒಂದು ಇಲಾಖೆ ಇರಲಿ, ಪೋರ್ಟ್ಫೋಲಿಯೋ ಇರಲಿ, ಬೇಡ ಅಂತ ಹೇಳ್ತಿಲ್ಲ. ಅದು ಅವರ ಮೂಲಭೂತ ಸೌಕರ್ಯಗಳಿಗೆ ಅಥವಾ ಬೇರೆ ಏನಾದಕ್ಕಾದ್ರೆ ಇಲಾಖೆ. ಆದರೆ ಇದನ್ನು ಇಲ್ಲಿ ಮತ್ತೊಂದು ಪ್ರಶ್ನೆ ಬರುವಂತದ್ದು, ಈಗ ನಾವು ಕೀಚಕರು ಅನ್ನುವಂಥದ್ದು, ಕೀಚಕ ಮಹಾಭಾರತದಲ್ಲಿ ದ್ರೌಪದಿಗೆ ಉಪದ್ರವ ಕೊಟ್ಟ, ಅದು ಅದ ಕಾರಣಕ್ಕಾಗಿ ಆತ ಶಿಕ್ಷೆಯನ್ನು ಅನುಭವಿಸಿದ ಅನ್ನುವಂಥದ್ದು. ಇಲ್ಲಿ 6 ವರ್ಷದ ಮಗುವಿನ ಮೇಲೆ ಅತ್ಯಾಚಾರ ನಡೆದಂತ ಆ ವಿಕೃತ ಮನಸ್ಥಿತಿಯನ್ನು ತಂದು ಹಾಕುವಂತದ್ದು ಯಾರು? ತಂದು ಹಾಕುವಂತದ್ದು ಅದನ್ನ ನಾವು ಜನರಲ್ ಆಗಿ ಮಾತಾಡ್ಲಿಕ್ಕೆ ಆಗುದಿಲ್ಲ, ಅಂದ್ರೆ ಸಾಮೂಹಿಕವಾಗಿ ಮಾತಾಡ್ಲಿಕ್ಕೆ. ಅದು ಆ ವ್ಯಕ್ತಿಗಳನ್ನು ಅಧ್ಯಯನ ಮಾಡಿದಾಗ ಮಾತ್ರ ಗೊತ್ತಾಗುದು ಅವನ ಮಾನಸಿಕ ಸ್ಥಿತಿ, ಅವನ ವಿಕೃತಿ ಯಾಕೆ ಆಗಿದ್ದಾನೆ. ಈಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 86ರಲ್ಲೇ ಏನೋ ಒಬ್ಬ ರಿಪ್ಪನ್ ಅಂತಿದ್ದ, ರಿಪ್ಪನ್ ಚಂದ್ರನ್ ಅಂತ. ಎಲ್ಲರಿಗೂ ಅವ ಈ ಹಾರೆ ಪಿಕಾಸಲ್ಲಿ ತಲೆ ಹೊಡೆಯುದು, ಮಲಗಿದಲ್ಲಿದ್ದಲ್ಲೆಲ್ಲ ಹೊಡಿತಿದ್ದ. ಮತ್ತೆ ಇನ್ನೊಂದು ದಂಡುಪಾಳ್ಯ ಅಂತ, ಅವರೆಲ್ಲ ಆ ವಿಕೃತ ಮನಸ್ಸಿಗೆ ಅದು ಅಧ್ಯಯನ ಸಂಬಂಧಪಟ್ಟ ಸಬ್ಜೆಕ್ಟ್. ಒಬ್ಬ 6 ವರ್ಷದ ಮಗುವಿನ ಮೇಲೆ ಯಾಕೆ ಮಾಡ್ತಾನೆ, ಕಾರಣಗಳು ಮೇಲ್ನೋಟಕ್ಕೆ ಕಾಣುವಂಥದ್ದು. ಅವ ಅಂತದ್ದನ್ನ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾನೆ. ಅಲ್ಲ, ಕೇವಲ ಅಷ್ಟು ಮಾತ್ರ ಅಲ್ಲ ಸರ್, ರಿಪ್ಪನ್ ಚಂದ್ರ ಇರುವಾಗ ಸೋಷಿಯಲ್ ಮೀಡಿಯಾ ಇರಲಿಲ್ಲ. ನಾನು ಈಗಿನ ಬಲಾತ್ಕಾರಕ್ಕೆ ಅವನು ನೋಡ್ತಾನೆ. ಎರಡನೇದು, ಅವನಿಗೆ ಯಾವುದೋ ಒಂದು ರೀತಿಯ ವ್ಯಗ್ರ ಮನಸ್ಸು ಬಂದಿರ್ತದೆ, ಆ ಒಂದು ದ್ವೇಷವನ್ನ ಅವ ಈ ರೀತಿಯಾಗಿ ತೀರಿಸಿಕೊಳ್ತಾನೆ. ನೀವು ಬೇರೆ ಬೇರೆ ಕಾರಣಗಳು ಸರ್. ಅಲ್ಲ, ಅದಕ್ಕೆ ಸರ್ ನೀವು ಪ್ರಾರಂಭದಲ್ಲಿ ಒಂದು ಮಾತು ಹೇಳಿದಿರಿ, ಕೌಟುಂಬಿಕ ಎಂಬ ಶಬ್ದ. ಇದು ಅತ್ಯಂತ ಮೂಲಭೂತವಾಗಿ ಚರ್ಚೆಗೆ ಬರುವಂತ. ತಾಯಿ ಸರಿ ಇಲ್ಲದಿದ್ರೆ ಅಂತ ಮಕ್ಕಳು ಬೆಳೀತಾರೆ, ಅವರಲ್ಲಿ ಸಮಸ್ಯೆಗಳು ಪ್ರಾರಂಭ ಆಗ್ತದೆ, ಅವರು ಮಾನಸಿಕ ಖಿನ್ನತೆಗೊಳಗಾಗ್ತಾರೆ. ಕೆಲವರು ಅವರೇ ಮಾನಸಿಕ ಖಿನ್ನತೆಗಳ ಒಳಗಾಗಿ ಡಲ್ ಆಗಿ ಹೋಗ್ತಾರೆ, ಇನ್ನು ಕೆಲವರು ಉಗ್ರ ಸ್ವರೂಪ ತಗೊಳ್ತಾರೆ. ಅಲ್ಲ, ಇಲ್ಲಿ ಇನ್ನೊಂದು ಸರ್ MJ ಈ ರೀತಿ ಮಾಡ್ತಾರಲ್ಲ, ಇಲ್ಲಿ ಸಮಸ್ಯೆ. ಈಗ ಈ ಕಾನೂನು ಬಂದ ಕೂಡಲೇ ಎಲ್ಲ ಬಂದ ಕೂಡಲೇ ಬಲಾತ್ಕಾರ ನಿಂತೋಗ್ತದ? ಇಲ್ಲ, ನಿಯಂತ್ರಣ ರೇಖೆ ಅಂತ ಹೋಗ್ಬೇಕು. ನಾವು ಆದಷ್ಟು ಕಮ್ಮಿ ಮಾಡ್ತಾ ಹೋಗ್ಬೇಕು. ಈ ಕಮ್ಮಿ ಮಾಡ್ತಾ ಹೋಗ್ಲಿಕ್ಕೆ ಏನು ಮಾಡಬೇಕು ಹೇಳುದು ನಾವು ಯೋಚನೆ ಮಾಡಬೇಕು. ಕಮ್ಮಿ ಮಾಡ್ಲಿಕ್ಕೆ ಏನು ಮಾಡಬೇಕಪ್ಪ ಅಂತಂದ್ರೆ, ಸರ್ಕಾರ, ರಾಜಕೀಯ ವ್ಯವಸ್ಥೆ, ಪೊಲೀಸ್ ಇಲಾಖೆ, ಶಿಕ್ಷಣ ಇಲಾಖೆ, ನಮ್ಮಂಥವರು ಸಾರ್ವಜನಿಕರು, ನಾಗರಿಕರು, ನಮಗೂ ಜವಾಬ್ದಾರಿ ಉಂಟು. ನಾವು ಯಾರ್ಯಾರಿಗೂ ಬೆರಳು ತೋರಿಸಿ ಮನೆಗೆ ಹೋಗ್ಲಿಕ್ಕೆ ಆಗುದಿಲ್ಲ.
ಎಲ್ಲರೂ ಸೇರಿಕೊಂಡು ಆಯಾ ಜಿಲ್ಲೆಯಲ್ಲಿ ಆಯಾ ತಾಲೂಕುಗಳಲ್ಲಿ ತಂಡಗಳನ್ನು ಮಾಡಿ ಚರ್ಚೆಗಳನ್ನು ಮಾಡಿ ಒಂದು ರಕ್ಷಣಾತ್ಮಕ ಕಾರ್ಯಕ್ರಮ ಏನೆಲ್ಲ ಸಾಧ್ಯ ಉಂಟು. ಈಗ ಇವತ್ತಿನೊಂದು ಶಾಲೆದ್ದು ತೋರಿಸಿದ್ರೆ ಯಾವುದೊಂದು ಟಿವಿಯಲ್ಲಿ ಅದ್ಭುತವಾಗಿ ಮಾಡಿದ್ದಾನೆ ನಾವು. 64 ಕ್ಯಾಮ್ರಾ ಹಾಕಿದ್ದಾರೆ. ಅಂದ್ರೆ ಎಲ್ಲಿ ಆಚೆ ಈಚೆ ಕೈಕಾಲೆಲ್ಲ ಆಡಿಸಿದ್ರು ಅಲ್ಲಿ ಕಾಣ್ತದೆ. 16 ಜನ ಗಾರ್ಡ್ ಇದ್ದಾರೆ ಆ ಶಾಲೆಯಲ್ಲಿ, ಸಿಸ್ಟಮೆಟಿಕ್. ಅಲ್ಲಿ ಅಷ್ಟರ ಮಟ್ಟಿಗೆ ಸುಮಾರು 80% ಅಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಮೀರಿಯೂ ಕ್ರೈಮ್ ಆಗ್ತದೆ. ಪ್ರಿವೆನ್ಷನ್ ಆದ್ರೂ ಕ್ರೈಮ್ ಆಗ್ತದೆ. ಕ್ರೈಮ್ ಆಗುವಾಗ ಅದಕ್ಕೆ ರಿಯಾಕ್ಷನ್ ಏನು ಹೇಳುದು ವೆರಿ ಇಂಪಾರ್ಟೆಂಟ್. ಆ ರಿಯಾಕ್ಷನ್ ಅನ್ನು ನಾವು ಸರ್ಕಾರದಿಂದ ಬಯಸುದು. ನೀವು ಕಾಂಗ್ರೆಸ್ ಸರ್ಕಾರ ಬಂದಿದೆ ಎಲ್ಲ ನಿಲ್ಲಿಸಿ ಬಿಡ್ಬೇಕು, ನಾವು ಬಿಜೆಪಿ ಸರ್ಕಾರ ಬಂದಿದೆ ಎಲ್ಲ ಸರಿ ಮಾಡಿ ಬಿಡ್ಬೇಕಲ್ಲ, ಆಗುವ ಹೋಗೋ ಕೆಲಸ ಅಲ್ಲ. ನೀವು ಆಕ್ಷನ್ ತುಂಬಾ ಸ್ಲೋ. ಖಂಡಿತ. ನಾನು ಇದಕ್ಕೇನಾಗಿ ಹೇಳ್ತೇನೆ, ಒಬ್ಬ ಮನುಷ್ಯನ ಮನೋಸ್ಥಿತಿ ಹೇಗಿರುತ್ತೆ. ಉದಾಹರಣೆಗೆ ನಾನು ಈ ಮೀಡಿಯಾದಲ್ಲಿ ಅದನ್ನು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಬ್ಬ ಗಂಡ ಹೆಂಡತಿ ಇರ್ತಾರೆ, ಏಕ ಲೈಂಗಿಕ ಕ್ರಿಯೆ ಒಬ್ಬ ಮನುಷ್ಯನ ಆಹಾರದಷ್ಟೇ ಅದು ಅಗತ್ಯ. ಒಬ್ಬ ಮನುಷ್ಯನಿಗೆ, ಒಬ್ಬ ಸ್ವಸ್ಥ ಪ್ರಜೆಗೆ, ವ್ಯಕ್ತಿಗೆ ಲೈಂಗಿಕ ಕ್ರಿಯೆ ಕೂಡ ಅವನ ಆರೋಗ್ಯಕ್ಕೆ ಊಟದಷ್ಟೇ ಅಗತ್ಯ ಇರುತ್ತೆ. ಆ ವ್ಯವಸ್ಥೆಯಲ್ಲಿ ಬದಲಾವಣೆ ಆದಾಗ ಮನುಷ್ಯ ವ್ಯಾಘ್ರನಾಗ್ತಾನೆ. ಇದಕ್ಕೆ ಕೌಟುಂಬಿಕ ವ್ಯವಸ್ಥೆ ಅಂತ ಹೇಳ್ತೇವೆ ನಾವು. ನಾನೊಂದು ಡಾಕ್ಟರ್ ಹತ್ರ ಮಾತಾಡುವಾಗ ಅವರು ಅದನ್ನೇ ಹೇಳಿದರು. ಒಂದು ಪುರುಷನಿಗೆ ಒಂದು ಸ್ತ್ರೀಗೆ ಇರಲಿ, ಯಾರೇ ಇರಲಿ, ಆ ವ್ಯಕ್ತಿಗೆ ಆ ಸಮಯದಲ್ಲಿ ಆ ಕ್ರಿಯೆಗಳು ನಡೆಯದೇ ಇದ್ದಾಗ ಮನುಷ್ಯ ಹಾರ್ಮೋನಲ್ಲಿ ಬದಲಾವಣೆಗಳಾಗುತ್ತೆ. ಆ ಹಾರ್ಮೋನ್ ಬದಲಾವಣೆ ಮಾನಸಿಕವಾಗಿ ಅದು ಪರಿವರ್ತನೆ ಆಗುವಂಥದ್ದು ಇರುತ್ತೆ. ಯಾಕೆಂದರೆ ಆ ಕ್ಷಣ ಆ ಮಗುವಿನ ಮೇಲೆ ಅತ್ಯಾಚಾರ ಮಾಡಿದಂಥ ವ್ಯಕ್ತಿಯ ಮನೋವ್ಯವಸ್ಥೆ ಯಾವ ಪರಿಯಾಗಿರುತ್ತೆ ಅಂತ ಹೇಳಿದರೆ, ತಾನು ಏನು ಮಾಡಿದ್ರು ಎಂಥದಾದರೂ ಅದು ಒಂದು ಕ್ಷಣಕ್ಕೆ ಅವನು ಶೂನ್ಯನಾಗಿ ಬಿಡ್ತಾನೆ ಎಂಬುದಕ್ಕೆ ಒಂದು ಉದಾಹರಣೆ ಆಗಿದೆ. ಎಸ್ ಧರ್ಮೇಂದ್ರ ಅವರೇ, ನಿಮ್ಮಲ್ಲಿ ನಿಮ್ಮಲ್ಲಿ ಮಾತಾಡ್ತೀನಿ. ಬಹುಶಃ ಒಂದು ರೀತಿಯಲ್ಲಿ ಒಂದು ಸಮಾಜದ ನೈತಿಕ ಮೌಲ್ಯಗಳು ಕುಸಿದಿರುವಂಥದ್ದು, ಅದು ಮಾಧ್ಯಮಗಳು ಸೇರಿದಂತೆ ಪೊಲೀಸ್ ಇಲಾಖೆ ಆಗಿರ್ಬೋದು, ಎಲ್ರಿಗೂ ಕೂಡ ಬದಲಾವಣೆ ಆಗಬೇಕಾದಂಥ ಅಥವಾ ತಿದ್ದಿಕೊಳ್ಳಬೇಕಾದಂಥ ಅನಿವಾರ್ಯತೆ ಇದೆ ಅನ್ನುವಂಥದ್ದು ಎಲ್ಲರೂ ಒಪ್ಪಿಕೊಳ್ಳುವಂಥ ವಿಚಾರ. ಯಾಕಂತ ಹೇಳಿದ್ರೆ ಬಹಳಷ್ಟು ಈ ಘಟನೆಗಳ ಹಿಂದಕ್ಕೆ ಹೋದಾಗ ಎಲ್ಲವೂ ಕೂಡ ಅಲ್ಲೇ ಬಂದು ನಿಲ್ಲುವಂಥದ್ದು. ನಮ್ಮ ಕೌಟುಂಬಿಕ ಮೌಲ್ಯಗಳು ಕುಸಿದಿದೆ, ಜೊತೆಗೆ ನೈತಿಕ ಮೌಲ್ಯಗಳು ಕುಸಿದಿದೆ ಅನ್ನುವಂಥದ್ದು. ಸೊ ಸರ್ಕಾರ ಏನು ಮಾಡ್ತಾ ಇದೆ, ಸರ್ಕಾರದ ಜವಾಬ್ದಾರಿಗಳೇನು, ಸದ್ಯ ಇರುವಂಥ ಸರ್ಕಾರದ ನಿರ್ಲಜ್ಜತೆ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಈ ಎಲ್ಲ ವಿಚಾರದ ಬಗ್ಗೆಯೂ ಕೂಡ ಚರ್ಚೆ ಆಗಬೇಕು ಅಂತ ನಾನು ಭಾವಿಸ್ತೀನಿ. ಯಾಕಂತ ಹೇಳಿದರೆ ಮುಖ್ಯಮಂತ್ರಿಗಳು ವಿಧಾನಸೌಧದಲ್ಲಿ ನಿದ್ದೆ ಮಾಡ್ತಾರೆ, ಗೃಹ ಸಚಿವರು ನಿಮ್ಮ ಕಾಲದಲ್ಲಿ ಆಗಲಿಲ್ವ ನಾವೇನು ಮಾಡೋದು ಅಂತ ಅವರು ಸಾಬೂಬು ಕೊಡ್ತಾರೆ. ಸೊ ಈ ವಿಚಾರದ ಬಗ್ಗೆಯೂ ಕೂಡ ಚರ್ಚೆಗಳಾಗಬೇಕು. ಸೊ ಅದರದಕ್ಕಿಂತ ಮೊದಲೊಂದು ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿತದೆ.